ಇದೊಂದು ತುಂಬಾ ಸ್ಪೆಷಲ್ ಆಗಿರುವಂತಹ ಬ್ರೇಕ್ಫಾಸ್ಟ್ ಕಾಂಬಿನೇಷನ್, ದೇಹಕ್ಕೆ ಶಕ್ತಿ ಕೊಡುವಂತಹ, ದೇಹವನ್ನು ತಂಪಾಗಿಡುವಂತಹ ವಿಶೇಷ ರೆಸಿಪಿ. ಹಲೋ ನಮಸ್ತೆ, ಹೇಗಿದ್ರಲ್ಲ? ನನ್ನ ಇವತ್ತಿನ ವಿಡಿಯೋದಲ್ಲಿ ಈ ಸಮ್ಮರ್ ಟೈಮಲ್ಲಿ ನಮ್ಮ ದೇಹಕ್ಕೆ ತುಂಬಾ ಶಕ್ತಿ ಕೊಡುವಂತಹ, ನಮ್ಮ ದೇಹನ ತುಂಬಾ ಕೂಲ್ ಆಗಿಡುವಂತಹ ಒಂದು ಸ್ಪೆಷಲ್ ಬ್ರೇಕ್ಫಾಸ್ಟ್ ಕಾಂಬಿನೇಷನನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ನೀರು ದೋಸೆ ಜೊತೆ ಒಂದು ಸೂಪರ್ ಆಗಿರುವಂತಹ ಕೂಲ್ ಆಗಿರುವಂತಹ ಪಾಲಕ್ ಮತ್ತು ಮೊಟ್ಟೆ ಮಸಾಲೆನ ತುಂಬಾ ಸುಲಭವಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಮಾಡೋದಕ್ಕೆ ತುಂಬಾ ಸುಲಭ, ತಿನ್ನೋದಕ್ಕೆ ತುಂಬಾ ರುಚಿ, ಎಲ್ಲದಕ್ಕಿಂತ ಜಾಸ್ತಿಯಾಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಚಿಕ್ಕವರಿಂದ ದೊಡ್ಡವರ ತನಕ ಯಾರು ಬೇಕಾದರೂ ತಿನ್ಬೋದು. ಈ ಸಮ್ಮರ್ ಟೈಮಲ್ಲಿ ನಮ್ಮ ದೇಹನ ಕೂಲ್ ಆಗಿಡಲಿಕ್ಕೆ, ದಿನಪೂರ್ತಿ ರಿಫ್ರೆಶ್ ಆಗಿ ಚೈತನ್ಯದಿಂದ ಇರಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಕಾಂಬಿನೇಷನ್. ಒಂದ್ಸರಿ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ನನ್ನ ಎಲ್ಲ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ. ಬೇಸಿಗೆ ಟೈಮಲ್ಲಿ ನಮ್ಮ ದೇಹಕ್ಕೆ ವಿಶೇಷವಾಗಿರುವಂತಹ ಶಕ್ತಿಯನ್ನು ಕೊಡುವಂತಹ, ತುಂಬಾ ತಂಪಾಗಿಡುವಂತಹ ಒಂದು ಸ್ಪೆಷಲ್ ಬ್ರೇಕ್ಫಾಸ್ಟ್ ಕಾಂಬಿನೇಷನನ್ನು ಇವತ್ತು ಹೇಳ್ತಾ ಇದ್ದೀನಿ. ನೀರು ದೋಸೆ, ಪಾಲಕ್ ಮತ್ತು ಮೊಟ್ಟೆಯ ಮಸಾಲ. ನಾನು ಈ ಮೊಟ್ಟೆ ಮಸಾಲ ಮಾಡೋಕ್ಕೆ 6 ಮೊಟ್ಟೆಯನ್ನು ಹಾರ್ಡ್ ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಚೆನ್ನಾಗಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಪಾಲಕ್ ಸೊಪ್ಪು 1 ಕಟ್ಟಷ್ಟು ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಆರಿಸ್ಬಿಟ್ಟು ಇದನ್ನ ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ನಾವು ಇದರ ಪೇಸ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಈ ಪಾಲಕ್ ಮೊಟ್ಟೆ ಮಸಾಲ ಮಾಡೋದಕ್ಕೆ ನಾವು ಪಾಲಕನ್ನು ಪೇಸ್ಟ್ ಮಾಡೋದ್ರಿಂದ ಇದನ್ನ ತುಂಬ ಚಿಕ್ಕದಾಗಿ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಪಾಲಕ್ ಸೊಪ್ಪನ್ನು ಕಟ್ ಮಾಡಿಕೊಂಡು ಕುದೀತಾ ಇರುವ ನೀರಿಗೆ ಹಾಕಿ ನಾವು ಸ್ವಲ್ಪ ಬೇಯಿಸಬೇಕಾಗುತ್ತೆ. ತುಂಬ ಜಾಸ್ತಿ ಬೇಯಿಸೋದು ಬೇಡ. 1 ನಿಮಿಷ ನಾವು ಕುದೀತಾ ಇರುವ ನೀರಿಗೆ ಹಾಕಿ ಬೇಯಿಸಿದರೆ ಸಾಕು. ಪಾಲಕ್ ಸೊಪ್ಪು ಬೇಯಲಿಕ್ಕೆ ತುಂಬ ಟೈಮ್ ಕೂಡ ಬೇಕಾಗಿಲ್ಲ. ಜಾಸ್ತಿ ಬೇಯಿಸಿದರೆ ಕಲರ್ ಚೇಂಜ್ ಆಗಿ ಹೋಗುತ್ತೆ. ಪಾಲಕ್ ನೀವು ಸೊಪ್ಪು ಮಸಾಲ ಮಾಡುವಾಗ ಅದರ ಕಲರ್ ಬೇರೆ ಆಗುತ್ತೆ. ನೀವು ಸ್ವಲ್ಪ ಬೇಯಿಸಿ ಅದಾದ ನಂತರ ಅದನ್ನ ನೀರನ್ನು ಡ್ರೈನ್ ಮಾಡಿಬಿಟ್ಟು ಅದಕ್ಕೆ ತಣ್ಣೀರನ್ನು ಸ್ವಲ್ಪ ಸ್ಪ್ರಿಂಕಲ್ ಮಾಡಬೇಕು. ಬೇಯಿಸಿದ ನೀರನ್ನು ಬಸಿದ್ಬಿಟ್ಟು ತಣ್ಣೀರನ್ನು ಸ್ವಲ್ಪ ಸ್ಪ್ರಿಂಕಲ್ ಮಾಡೋದ್ರಿಂದ ಕಲರ್ ಲಾಸ್ ಆಗಲ್ಲ. ಪಾಲಕ್ ಸೊಪ್ಪುದು ಕಲರ್ ಹಾಗೇ ಇರುತ್ತೆ. ಇವಾಗ ಪಾಲಕ್ ಸೊಪ್ಪನ್ನು ನಾವು ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ಮಾಡ್ಕೋಬೇಕಿದ್ರೆ 1-2 ಹಸಿಮೆಣಸಿನ್ಕಾಯಿ, 1 ತುಂಡು ಶುಂಠಿ ಹಾಕೊತಾ ಇದ್ದೀನಿ. ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನಾನು ಆಮೇಲೆ ಬೇರೆ ಖಾರ ಹಾಕ್ಕೊಳ್ಳಲ್ಲ, ಯಾಕಂತಂದರೆ ಪಾಲಕ್ ಸೊಪ್ಪಿಗೆ ಮಸಾಲ ಮತ್ತು ಸ್ಪೈಸ್ ಅಥವಾ ಖಾರನ ಜಾಸ್ತಿ ಹಾಕ್ಕೊಳ್ಳಲ್ಲ. ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಪಾಲಕ್ ಸೊಪ್ಪಿದು ಪೇಸ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಪಾಲಕ್ ಮತ್ತು ಮೊಟ್ಟೆ ಮಸಾಲನ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು 3 ಟೇಬಲ್ ಸ್ಪೂನಷ್ಟು ಕೊಕೊನಟ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಅದು ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅದನ್ನ ಸಿಡಿಸ್ಕೋಬೇಕು. ಸಾಸಿವೆ ಹಾಕಿಲ್ಲದಿದ್ರೂ ನಡೀತದೆ. ಅದಾದ ನಂತರ ಸಾಸಿವೆ ಸಿಡಿದ ನಂತರ 2 ಚಿಕ್ಕ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಅದಾದ ನಂತರ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಇದನ್ನ ನೀಟಾಗಿ ನಾವು ಕುಕ್ಕಿಂಗ್ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಆನಿಯನ್ ಅಥವಾ ಈರುಳ್ಳಿದು ಕಲರ್ ಚೇಂಜ್ ಆದ ನಂತರ ಇವಾಗ 2 ಚಿಕ್ಕದಾಗಿ ಕಟ್ ಮಾಡಿರುವಂತಹ ಟೊಮೆಟೊನ ಹಾಕೊತಾ ಇದ್ದೀನಿ. ಕೆಲವರು ಟೊಮೆಟೊ ಪೇಸ್ಟ್ ಬೇಕಾದರೂ ಗ್ರೈಂಡ್ ಮಾಡಿಬಿಟ್ಟು ಹಾಕೊತಾರೆ, ಆ ಥರನೂ ಮಾಡ್ಬೋದು. ಒಂದು ಸ್ವಲ್ಪ ಇದನ್ನ ಮಿಕ್ಸ್ ಮಾಡಿದ ನಂತರ ಚೂರು ಅರಿಶಿನ ಪುಡಿ, ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೋಬೇಕು. ನಾನೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕಿಂತ ಜಾಸ್ತಿ ಏನು ಉಪ್ಪು ಬೇಕಾಗಲ್ಲ. ಪಾಲಕ್ ಮಸಾಲಕ್ಕೆ ಉಪ್ಪು ತುಂಬಾ ಕಮ್ಮಿ. ಟೊಮೆಟೊ ಬೆಂದಾದ ನಂತರ ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ, 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ, ಇಷ್ಟನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಟೊಮೆಟೊ ಸ್ವಲ್ಪ ಬೆಂದಾದ ನಂತರ ನೀವು ಈ ಮಸಾಲ ಇಂಗ್ರೀಡಿಯೆಂಟ್ಸ್ನ ಸ್ಪೈಸಸನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈ ಸ್ಪೈಸಸನ್ನು ಹಾಕಿಬಿಟ್ಟು ನೀವು ಉರಿ ಜಾಸ್ತಿ ಇಡಬಾರ್ದು, ಯಾವತ್ತು ಕಮ್ಮಿ ಉರಿ ಇಟ್ಟು 1 ನಿಮಿಷ ನೀವು ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಇವಾಗ ಪಾಲಕ್ ಪೇಸ್ಟನ್ನು ಹಾಕ್ಕೊಂಡು ಹದ ಮಾಡ್ಕೋಬೋದು. ನೀವು ನೋಡಿದರೆ ಗೊತ್ತಾಗುತ್ತೆ ಪಾಲಕ್ ಪೇಸ್ಟ್ ಎಷ್ಟು ಗ್ರೀನ್ ಆಗಿದೆ ಅಂತಂದರೆ ಕಲರ್ ಒಂದು ಚೂರು ಲಾಸ್ ಆಗಿಲ್ಲ. ಇವಾಗ ನೀವು ನೀರನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ನಾನು ಪಾಲಕ್ ರುಬ್ಬಿದ ಮಿಕ್ಸಿಯಲ್ಲೇ ನೀರನ್ನು ತಗೊಂಡು ಹಾಕ್ತಾ ಇದ್ದೀನಿ, ಆದ್ದರಿಂದ ನಿಮಗೆ ಅದು ಹಸಿರು ಕಾಣ್ತಾ ಇದೆ. ಇವಾಗ ಈ ಮಸಾಲೆನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಷ್ಟು ಹದಕ್ಕೆ ಬೇಕು ಅಷ್ಟು ಹದಕ್ಕೆ ಅಡ್ಜಸ್ಟ್ ಮಾಡ್ಕೋಬೋದು. ಚಪಾತಿ ರೋಟಿಗಾದರೆ ಇದಕ್ಕಿಂತ ಸ್ವಲ್ಪ ನೀವು ದಪ್ಪ ಮಾಡ್ಕೋಬೋದು.
ರೈಸ್ಗಾದರೆ ಇಷ್ಟು ಸಾಕಾಗುತ್ತೆ. ಇದು ಕುದಿದಾದ ನಂತರ ಇನ್ನೂ ಒಂದು ಸ್ವಲ್ಪ ದಪ್ಪ ಆಗುತ್ತೆ. ಪಾಲಕ್ ಮಸಾಲೆನ ಕುದಿಲಿಕ್ಕೆ ಬಿಟ್ಟು ಇವಾಗ ಎಗ್ಗನ್ನು ಒಂಚೂರು ನಾವು ಈ ಥರ ಸ್ಲಿಟ್ ಮಾಡ್ಕೊಳ್ಳೋಣ. ನಾವು ಪಾಲಕ್ ಎಗ್ ಮಸಾಲ ಮಾಡುವಾಗ ಜಾಸ್ತಿ ಸ್ಪೈಸಸ್ ಹಾಕ್ಲಿಕ್ಕಿಲ್ಲ, ಯಾಕಂತಂದರೆ ಪಾಲಕ್ ಸೊಪ್ಪಿದು ಫ್ಲೇವರ್ ಹೋಗುತ್ತೆ. ಅದರಿಂದ ಮಸಾಲ ನೀವು ಸ್ವಲ್ಪ ಪಾಲಕ್ ಸೊಪ್ಪು ಅಥವಾ ಪಾಲಕ್ ಮಸಾಲ ಮಾಡುವಾಗ ಮಸಾಲೆ ಇಂಗ್ರೀಡಿಯೆಂಟ್ ಸ್ವಲ್ಪ ಕಮ್ಮಿನೇ ಹಾಕೋಬೇಕು. ಮಸಾಲ ಕುದಿದಾದ ನಂತರ ಮೊಟ್ಟೆನ ಹಾಕ್ಕೊಂಡು ಜಸ್ಟ್ 1 ನಿಮಿಷ ಕುದಿಸಿದರೆ ಸೂಪರ್ ಆಗಿರುವಂತಹ ಮೊಟ್ಟೆ ಪಾಲಕ್ ಮಸಾಲ ರೆಡಿಯಾಗುತ್ತೆ. ಇಷ್ಟೇ ನೋಡಿ. ನೀವು ಬೇಕಿದ್ರೆ ನಿಮಗೆ ಹುಳಿ ಫ್ಲೇವರ್ ಸಾಕಾಗಿಲ್ಲ ಅಂತಂದರೆ ಒಂದು ಸ್ವಲ್ಪ ನಿಂಬು ರಸ ಹಾಕೋಬಹುದು. ಖಾರ ಜಾಸ್ತಿ ಬೇಕು ಅಂತಂದರೆ ಖಾರ ಪುಡಿ ಹಾಕೋಬಹುದು. ಉಪ್ಪು ಕೂಡ ಬೇಕಾದರೆ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಬೋದು. ಪಾಲಕ್ ಮಸಾಲ ರೆಡಿಯಾಗಿದೆ. ಇವಾಗ ನೀರು ದೋಸೆನ ಮಾಡ್ಕೊಳ್ಳೋಣ. ನಾನು ಈ ಲೋಟದಲ್ಲಿ 1 ಲೋಟದಷ್ಟು ಬೆಳ್ತಿಗೆ ಅಕ್ಕಿ ಅಥವಾ ದೋಸೆ ರೈಸನ್ನು ಹಿಂದಿನ ದಿನವೇ ನೆನೆ ಹಾಕಿದ್ದೇನೆ. ರೈಸನ್ನು ನೀವು ಒಂದು 6ರಿಂದ 8 ಗಂಟೆ ಮುಂಚೆ ನೆನೆ ಹಾಕಬೇಕು. ದೋಸೆ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆ ಹಾಕ್ಕೊಂಡು ಅದಾದ ನಂತರ ನೆಕ್ಸ್ಟ್ ಡೇ ನಾವು ದೋಸೆ ಮಾಡ್ಕೋಬೋದು ಅಥವಾ 6-8 ಗಂಟೆ ನಂತರ ನಾವು ದೋಸೆ ಮಾಡ್ಕೋಬೋದು. ಇವಾಗ ನಾನಿದನ್ನ ರುಬ್ಬೋ ಪ್ರೊಸೀಜರ್ ಹೇಳ್ತೀನಿ, ಯಾವ ಥರ ನಾವು ಕರೆಕ್ಟಾಗಿ ಗ್ರೈಂಡ್ ಮಾಡ್ಕೋಬೇಕಂತ. ಅಕ್ಕಿ ಹಾಕಿದ ನಂತರ ಯಾವ ಗ್ಲಾಸಲ್ಲಿ ಅಕ್ಕಿ ತಗೊಂಡಿದ್ರು ಆ ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿ ತಗೊಂಡಿದ್ರೆ 1 ಗ್ಲಾಸ್ ನೀರು ಹಾಕಬೇಕು. ಸ್ವಲ್ಪ ಕಾಯಿ ತುರಿ, ಒಂದು ಸ್ವಲ್ಪ ಉಪ್ಪು. ನಾವು ರುಬ್ಲಿಕ್ಕೆ ಹಾಕಬೇಕಾಗಿರೋದು ಇಷ್ಟೇ. ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ನೀರು ದೋಸೆಗೆ ಅಕ್ಕಿನ ಗ್ರೈಂಡ್ ಮಾಡೋದೇ ತುಂಬಾ ಇಂಪಾರ್ಟೆಂಟ್. ನಾನು 1 ರೌಂಡ್ ಗ್ರೈಂಡ್ ಮಾಡಿ ನೋಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ತರಿದೆ, ಇಷ್ಟಿದ್ರೆ ಸಾಕಾಗಲ್ಲ. ಇನ್ನು ಮತ್ತೆ ತುಂಬಾ ನೈಸ್ ಅಂದರೆ ನೈಸ್ ಆಗಬೇಕು. ನೀರು ದೋಸೆಗೆ ಅಕ್ಕಿ ಎಷ್ಟು ನೈಸಾಗಿ ಗ್ರೈಂಡ್ ಮಾಡ್ತಿರೋ ಅಷ್ಟು ಸೂಪರ್ಬಾಗಿ ಸಾಫ್ಟಾಗಿ ನೀರು ದೋಸೆ ಬರುತ್ತೆ ಮತ್ತು ತೆಳುವಾಗಿ ನೀರು ದೋಸೆ ಬರುತ್ತೆ. 2 ರೌಂಡ್ ಗ್ರೈಂಡ್ ಆದ ನಂತರ ರೈಸ್ ತುಂಬಾ ಸಾಫ್ಟ್ ಆಗಿದೆ. ಇದನ್ನ ಇವಾಗ ಹದ ಮಾಡಲಿಕ್ಕೆ ಒಂದು ಪಾತ್ರೆಗೆ ಹಾಕೊತಾ ಇದ್ದೀನಿ. ಇವಾಗ ನೀರನ್ನು ಹಿಟ್ಟಿಗೆ ಹಾಕಿಬಿಟ್ಟು ಅಡ್ಜಸ್ಟ್ ಮಾಡ್ಕೋಬೇಕು. 1 ಲೋಟ ನೀರಿಗೆ ನಾವು ಟೋಟಲಾಗಿ ಬೇಕಾಗಿರೋದು 2 ಲೋಟದಷ್ಟು ನೀರು. ಗ್ರೈಂಡ್ ಮಾಡುವಾಗ 1 ಲೋಟ, ಇವಾಗ 1 ಲೋಟ, 2 ಲೋಟದಷ್ಟು ಟೋಟಲಾಗಿ ನೀರನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ತುಂಬ ಎಕ್ಸ್ಪರ್ಟ್ಗಳಾದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಅಡ್ಜಸ್ಟ್ ಮಾಡ್ಬೋದು. ಬಟ್ ತುಂಬ ತೆಳುವಾದರೆ ದೋಸೆ ಹಾಕುವಾಗ ಪ್ರಾಬ್ಲಮ್ ಆಗುತ್ತೆ. ಫಸ್ಟ್ ದೋಸೆ ಮಾಡುವವರಿಗೆ ತುಂಬ ಹಿಟ್ಟು ತೆಳುವಾದರೆ ದೋಸೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಆದ್ದರಿಂದ ಜಸ್ಟ್ 1:2 ಅಷ್ಟು ರೈಸ್ 1 ಗ್ಲಾಸ್ ಇದ್ದರೆ 2 ಗ್ಲಾಸಷ್ಟು ನಾವು ನೀರನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ದೋಸೆ ಇನ್ನೂ ಚೆನ್ನಾಗಿ ಬರಬೇಕು, ಸಾಫ್ಟಾಗಿ ಮೆದುವಾಗಿ ಬರಬೇಕು ಅಂತಂದರೆ ಇನ್ನೂ ಒಂದು ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಹಿಟ್ಟಿಗೆ 1-2 ಟೇಬಲ್ ಸ್ಪೂನಷ್ಟು ಕೊಕೊನಟ್ ಆಯಿಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದರಿಂದ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ಯಾಕಂತಂದರೆ ಊರಿನ ಕಡೆ ಬಲವ್ ಅಥವಾ ಕಬ್ಬಿಣದ ಕಾವಲಿಲಿ ದೋಸೆ ಮಾಡುವಾಗ ನಾವು ತವಕ್ಕೆ ತುಂಬ ಚೆನ್ನಾಗಿ ಎಣ್ಣೆ ಹಚ್ಚಿಬಿಟ್ಟು ದೋಸೆ ಮಾಡೋದು. ಬಟ್ ಇವಾಗ ನಾನ್ ಸ್ಟಿಕ್ ತವದಲ್ಲಿ ದೋಸೆ ಮಾಡುವಾಗ ಎಣ್ಣೆನ ಹಾಕ್ಕೊಳ್ಳಲ್ಲ. ಆದ್ದರಿಂದ ನಾವು ಹಿಟ್ಟಿಗೇನೆ ಎಣ್ಣೆ ಹಾಕ್ಕೊಂಡ್ರೆ ದೋಸೆ ತುಂಬಾ ಸಾಫ್ಟಾಗಿ ಬರುತ್ತೆ. ಹಿಟ್ಟು ಹದ ಮಾಡಿ ಆಯಿತು. ಇವಾಗ ದೋಸೆನ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಮೀಡಿಯಮ್ ಉರಿ ಇಟ್ಕೊಂಡು ಒಂದು ದೋಸೆ ಪ್ಯಾನನ್ನು, ದೋಸೆ ತವನ ಇಟ್ಕೊಳ್ಳಿ. ನಾನ್ ಸ್ಟಿಕ್ ತವನೂ ನಡೀತದೆ. ಇವಾಗ ನಾನು ನಾನ್ ಸ್ಟಿಕ್ ತವದಲ್ಲೇ ಮಾಡ್ತಾ ಇರುವಂಥದ್ದು. ನೀವು ತವ ಕಾದ ನಂತರ ಒಂದು ಸ್ವಲ್ಪ ಕೊಕೊನಟ್ ಆಯಿಲನ್ನು ಅಪ್ಲೈ ಮಾಡ್ಬೋದು. ಡೈರೆಕ್ಟಾಗಿಯೂ ನೀವು ದೋಸೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಕೊಕೊನಟ್ ಆಯಿಲ್ ಅಪ್ಲೈ ಮಾಡಿ ನೀರು ದೋಸೆ ಮಾಡಿದರೆ ಸೂಪರ್ಬಾಗಿ ಬರುತ್ತೆ. ಇವಾಗ ನೋಡಿ, ಈ ಸೌಟಲ್ಲಿ 1 ಸೌಟಷ್ಟು ನಾನು ಹಿಟ್ಟನ್ನು ತಗೊತಾ ಇದ್ದೀನಿ. ದೋಸೆ ಹೇಗೆ ಹಾಕಬೇಕು ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿ, ಈ ಥರ ತವದ ಮೇಲೆ ಹರಡ್ಬಿಟ್ಟು ಒಂದು ಸ್ವಲ್ಪ ತವನ ನೀವು ಟಿಲ್ಟ್ ಮಾಡ್ಕೋಬೇಕು. ಆವಾಗ ಫುಲ್ ತವಕ್ಕೆ ಕಾವಲಿಗೆ ದೋಸೆ ಹಿಟ್ಟು ಸ್ಪ್ರೆಡ್ ಆಗುತ್ತೆ. ಇವಾಗ ಇದನ್ನ ಮುಚ್ಚಿಬಿಟ್ಟು ಒಂದು 10ರಿಂದ 15 ಸೆಕೆಂಡ್ ನಾವು ಬೇಯಿಸಿದರೆ ಸಾಕು. ನೀರು ದೋಸೆ ಬೇಯಲಿಕ್ಕೆ ತುಂಬ ಹೊತ್ತು ಏನೂ ಬೇಕಾಗಿಲ್ಲ. ನೀವು ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ವಲ್ಪ ಬೇಯಿಸಿದ ನಂತರ ತೆಗೆದ್ಬಿಟ್ಟು ನೋಡಿ ನೀಟಾಗಿ ಬೆಂದಿದೆ ಅಂತ ಕನ್ಫರ್ಮ್ ಆದ ನಂತರ, ಯಾಕಂತಂದರೆ ನಿಮಗೆ ಸೈಡಿಂದ ಏಳುತ್ತೆ, ಇದು ಚೆನ್ನಾಗಿ ಏಳುತ್ತೆ, ಅವಾಗ ಗೊತ್ತಾಗುತ್ತೆ ದೋಸೆ ಚೆನ್ನಾಗಿ ಬೆಂದಿದೆ ಅಂತ. ತುಂಬ ಉರಿ ಇಟ್ಟು ಜಾಸ್ತಿ ಕಾಯಿಸಬೇಡಿ, ದೋಸೆ ರೊಟ್ಟಿ ಥರ ಆಗುತ್ತೆ. ನೋಡಿ, ಇವಾಗ ಪರ್ಫೆಕ್ಟಾಗಿ ಸೂಪರ್ಬಾಗಿರುವಂಥ ತೆಳುವಾಗಿರುವಂಥ ಮೆದುವಾಗಿರುವಂಥ ನೀರು ದೋಸೆ ರೆಡಿಯಾಗಿದೆ. ತುಂಬಾ ಸಿಂಪಲ್ ಆಗಿದೆ, ನೋಡಿದ್ರಲ್ಲ. ಇವಾಗ ಇನ್ನೊಂದು ಸರಿ ನಾನು ದೋಸೆ ಮಾಡೋ ತೋರಿಸ್ತೀನಿ. ಒಂದು ಸರಿ ದೋಸೆ ಆದ ನಂತರ ನೀವು ತವನ ಒಂದು ಒದ್ದೆ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಡಾದ ನಂತರ ಮತ್ತೆ ಒಂದು ಸ್ವಲ್ಪ ಕೊಕೊನಟ್ ಆಯಿಲನ್ನು ಅಪ್ಲೈ ಮಾಡಿಕೊಂಡು ತವಕ್ಕೆ ದೋಸೆನ ಹಾಕ್ಕೊಳ್ಳಿ. ನೋಡಿದ್ರಲ್ಲ,
ಎಷ್ಟು ಸಿಂಪಲಾಗಿ ಸುಲಭವಾಗಿ ನೀರು ದೋಸೆನ ಮಾಡ್ಕೊಂಡ್ವಿ ಅಂತ. ದೋಸೆ ಕಾದ ನಂತರ ಇದನ್ನ ನೀಟಾಗಿ ಎತ್ಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ. ನೀವು ಯಾವತ್ತೂ ನೀರು ದೋಸೆನ ಒಂದರ ಮೇಲೆ ಒಂದು ಹಾಕ್ಕೋಬಾರ್ದು, ಯಾಕಂತಂದ್ರೆ ಅದು ಅಂಟ್ಕೊಳ್ಳುತ್ತೆ. ಆದ್ದರಿಂದ ಸಪ್ರೇಟಾಗಿ ಹಾಕ್ಕೋಬೇಕು. ನೋಡಿ, ಸೂಪರ್ ಆಗಿರುವಂಥ ನೀರು ದೋಸೆ ಕೂಡ ರೆಡಿಯಾಗಿದೆ. ಅದೇ ಥರ ದೇಹಕ್ಕೆ ತುಂಬಾ ಎನರ್ಜಿ ಕೊಡುವ, ಶಕ್ತಿ ಕೊಡುವ, ಸೂಪರ್ ಆಗಿರುವಂಥ, ದೇಹನ ತುಂಬಾ ಕೂಲ್ ಮಾಡುವಂಥ ಮೊಟ್ಟೆ ಮತ್ತು ಪಾಲಕ್ ಮಸಾಲೆನೂ ರೆಡಿಯಾಗಿದೆ. ಮಕ್ಕಳಿಗೆ ಕೂಡ ಇದು ತುಂಬಾ ಒಳ್ಳೆಯದು, ಯಾಕಂತಂದರೆ ಹಿಮೋಗ್ಲೋಬಿನ್ ಜಾಸ್ತಿ ಮಾಡುತ್ತೆ ಅಂತಾರೆ ಈ ಪಾಲಕ್. ಎಗ್ ನಿಮಗೆ ಮೊಟ್ಟೆ ಬಗ್ಗೆ ಖಂಡಿತವಾಗ್ಲೂ ಗೊತ್ತು, ಇದರಲ್ಲಿ ತುಂಬಾ ಪ್ರೋಟೀನ್ಸ್ ಇರೋದ್ರಿಂದ ದೇಹಕ್ಕೆ ತುಂಬಾ ಶಕ್ತಿ ಕೊಡುತ್ತೆ. ನೀರು ದೋಸೆ ಮತ್ತು ಈ ಮೊಟ್ಟೆ ಮಸಾಲೆದು ಕಾಂಬಿನೇಷನ್ ಇದೆಯಲ್ಲ, ಸಮ್ಮರ್ ಟೈಮಲ್ಲಿ ತುಂಬಾ ಅದ್ಭುತವಾಗಿರುತ್ತೆ. ತಿನ್ನೋಕ್ಕೆ ರುಚಿ ಇರುತ್ತೆ, ದೇಹಕ್ಕೆ ಶಕ್ತಿ ಕೊಡುತ್ತೆ, ಹೆಲ್ತಿಗೆ ಒಳ್ಳೆಯದು. ಆದ್ದರಿಂದ ಇಂಥ ಸೂಪರ್ ಕಾಂಬಿನೇಷನ್ನ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ. ನನ್ನ ಎಲ್ಲ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಈ ಪ್ರಯತ್ನನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.